5ನೇ ತಾರೀಕು ಸರ್ಕಾರದ ಕಡೆಯಿಂದ. ಅದರ ಪ್ರಕಾರ ಎಲ್ಲರೂ ಕೂಡ ಆದಷ್ಟು ಮನೆಯಲ್ಲೇ ನಿಮ್ಮ ಮನೆಗಳಲ್ಲಿ 2 ಅಡಿ ಮೀರಿದಂತೆ ಗಣಪತಿಗಳನ್ನ ಇಟ್ಕೋಬೇಕು. ಸಾರ್ವಜನಿಕವಾಗಿ ಆದಷ್ಟು ಕಮ್ಮಿ ಅಂದರೆ 4 ಅಡಿ ದಾಟದಂತೆ ಸಾರ್ವಜನಿಕವಾಗಿ ಬರೀ ಕೆಲವು ಗಣಪತಿಗಳನ್ನ ಇಡಲಿಕ್ಕೆ ಪರ್ಮಿಷನ್ ಇದೆ, ಅದು ಓಪನ್ ಪ್ಲೇಸಸ್ಸಲ್ಲಿ. 20 ಜನ ಮೀರಿದಂತೆ ಯಾವುದು DJ ಆಗಲಿ ಮ್ಯೂಸಿಕ್ಗಾಗಲಿ ಅವಕಾಶ ಇಲ್ಲ. ಅದ್ರ ಜೊತೆಗೆ ಬರೀ ದರ್ಶನ ಮಾಡ್ಕೊಳ್ಳಿಕ್ಕೆ ಅಟ್ ಎ ಟೈಮ್ 20 ಜನರ ಮೇಲೆ ಎಲ್ಲೂ ಕೂಡ ಅಕ್ಯುಮುಲೇಟ್ ಆಗಬಾರ್ದು. ಪ್ಲಸ್ ಎಲ್ಲ ಕೋವಿಡ್ ಗೈಡ್ಲೈನ್ಸು ಫಾಲೋ ಮಾಡಬೇಕು ಅಂತ ಎಲ್ಲ ಕೂಡ ಇದೆ. ಅದಲ್ಲದೆ ಇನ್ನೂ ಕೆಲವು ಗೈಡ್ಲೈನ್ಸ್ ಇದೆ, ಎಲ್ಲರೂ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಮೊದಲನೇದು. ಆಮೇಲೆ ವಿಸರ್ಜನೆ ಟೈಮ್ನಲ್ಲೂ ಅಷ್ಟೇ, ವಿಸರ್ಜನೆ ನಿಮಗೆ ಆದಷ್ಟು ಮನೆಗಳಲ್ಲೇ ವಿಸರ್ಜನೆ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವು ಕಡೆ ಏನು ಐಡೆಂಟಿಫೈಡ್ ಪ್ಲೇಸಸ್ ಇದೆ ಅಲ್ಲಿ ತೊಗೊಂಡು ಹೋಗಿ ಲಿಮಿಟೆಡ್ ಪೀಪಲ್ ಅಂದರೆ 1-2 ಮಾತ್ರ ಹೋಗಿ ವಿಸರ್ಜನೆ ಮಾಡ್ಕೊಂಡು ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಗೈಡ್ಲೈನ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆ್ಯಂಡ್ ಈಗ ಕೋವಿಡ್ ಸೋಂಕು ಜಾಸ್ತಿ ಹರಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಇದನ್ನು ವೈಲೇಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಎಲ್ಲರೂ ಕೂಡ ನಿಮ್ಮ ಗಣೇಶ ಚತುರ್ಥಿನ ಈ ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡಿ ಚೆನ್ನಾಗಿ ಆಚರಿಸಬೇಕು ಅಂತ ಕೋರ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.